ಚರಣ ಕಮಲ ಮಧುಪ ಚಿತ್ರದಿವಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ದಿವಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಕಶ್ಯಪತನಯ ಮೂಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಕಶ್ಯಪತನಯ ಮೂಲೋಕವೆಲ್ಲ ನಿನ್ನದಯ ಗಣಪ ಗಿಂಪ ಗಿಂಪ ಕಿಂಪ ಗಣ ಗಣಪ ಗುಂಡು ಗಿಣಪ ಗಿಣಿ ಗಿಣಿಪ ಪ್ರತಿ ಗುಣಾತ್ಮಕಧಾರಿ ಪ್ರತಿ ಗಿಣತ್ತು ಪ್ರತಿ ಗಿಣತ್ತು ಪ್ರತಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಪ್ರತಿ ಜಗದೇಕ ಚಕ್ಷುಷೆ ಪ್ರತಿ ಗಿಣತ್ತು ಪ್ರತಿ ಗಿಣತ್ತು ಪ್ರತಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಪ್ರತಿ ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ರವಿ ತ್ರಿಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ಜವಿ ಸುರರು ಹರಿಹರ I thank the Lord Almighty, my teachers, my friends and everyone who were behind me the whole time. Even when I had a doubt on myself, they stood for me. They were like, no, you can do it. So thank you so much. Well, I'll just talk about it later on. Later on she will speak. But now she is very happy. You can say Yes. that you have managed to complete these 170 hours. And thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಅಲೋಷಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರದಿಂದ.
ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು. ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಅಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಆಫ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ನನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದಂತ. ಅವರು ಹೇಳಿದರು ಹೇಗೆ ಮುಂದೆ ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಅಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು. ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಅಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು. ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯಂ ಎಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ, ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು, ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ. ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ
ಇವಳಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಚರಣ ಕಮಲ ಮಧುಪ 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 ವಿವಾಹರ ಭತ್ಸರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುಧಿ ಪ್ರತಿಭಾಕರ ಭತ್ಸರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುಧಿ ಗಣಪತಿ 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 ಜಗದೊಡೆಯ ಕನಯ ಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಲೋಕವೆಲ್ಲ ನಿನ್ನದಯ ರವಿ ಜಗದೇಕ ಚಕ್ಷುಷೇ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ಬೀಜ ದಿನ ರವಿ ತ್ರಿಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೇ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ಬೀಜ ದಿನ ಮಂದು ಸುಖಿಪದ ಜದಿ ಸುರರು ಹರಿಹರ
I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. Well, So you, I'll just talk about it later on. later on she'll speak, but now she is very happy. You can say that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರನಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಆಫ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ನನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದು ಅಂತ. ಅವರು ಹೇಳಿದರು ಹೇಗೆ ಮುಂದೆ ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಎಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಬಹಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ, ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ
ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ, ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಚರಣ ಕಮಲ ಮಧುಪ 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 ವಿವಾಹನ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ವಿವಾಹನ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಶಪಥನಯ ಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಶಪಥನಯ ಲೋಕವೆಲ್ಲ ನಿನ್ನದಯ ರವಿ ಜಗದೇಕ ಚಕ್ಷುಷೇ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ರವಿ ತ್ರಿಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೇ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ಸುರರು
the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, no, you can do it. So thank you so much. Well, So you, I'll just talk about it later on. later on she'll speak, but now she is very happy. You can say that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರದಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ಅನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದು ಅಂತ. ಅವರು ಹೇಳಿದರು ಹೇಗೆ ಮುಂದೆ ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಎಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯಂ ಎಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ, ಅದನ್ನು ನೋಡಿದ್ದೇವೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು, ಸತತವಾಗಿ 170 ಗಂಟೆಗಳ ಕಾಲ
ಮನಸ್ಸನ್ನು ದೇಹವನ್ನು ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ. ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ ಕೃಷ್ಣ ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಚರಣ ಕಮಲ ಮಧುಪ 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 ವಿವಾಹದ ಭತ್ಸರ ಪ್ರಭಾಕರ ವಾಸರೇಶ್ವರ ಜಯ ಜಯ ವಿಶ್ವ ದಿವಾಕರ ಭತ್ಸರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುಧಿ ಧರ್ಧಿ 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 ಜಗದೊಡೆಯ ಶಪಥನಯ ಮೂಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಶಪಥನಯ ಮೂಲೋಕವೆಲ್ಲ ನಿನ್ನದಯ ಗಣಪ ದುಂಪ ದಿಂಪ ಕಿಪ್ಪ ಗಣ ಗಣಪ ತುಂಡು ದಿಂಪ ತಿಳಿ ತಿಳಿ ಸಭೆ ಗುಣಾತ್ಮಕಧಾರಿ ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಕವಿ ಜಗದೇಶ ಚಕ್ಷುಷೆ ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಕವಿ ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ರವಿ ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ. 1
I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. Well, So you, I'll just talk about it later on. later on she'll speak, but now she is very happy. You can say that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರನಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಆಫ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ಅನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದು ಅಂತ. ಅವರು ಹೇಳಿದರು ಹೇಗೆ ಮುಂದೆ ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಎಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ, ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ
ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ, ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಚರಣ ಕಮನ ಮಧುಪ 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 ವಿವಾಹನ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಪ್ರದಿವಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗದ್ದದಿ 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 ಜಗದೊಡೆಯ ಶಪಥನೆಯ ಮೂರು ಲೋಕವೆಲ್ಲ ನಿನ್ನದಯ ವಿಧಿ ಗಣಪತಿ ಗಣಪತಿ ಜಗದೊಡೆಯ ಶಪಥನೆಯ ಮೂರು ಲೋಕವೆಲ್ಲ ನಿನ್ನದಯ ಗಣಪ ದುಂಪ ಗಿಂಪ ಕಿಟ ಗಣ ಗಣಪ ತುಂಡು ಗಿಣಕ ಗಿಣಿ ಗಿಣಕ ಪ್ರಭುತೆ ಗುಣಾತ್ಮಕಧಾರಿ ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಪ್ರಭು ಜಗದೇಶ ಚಕ್ಷುಷೆ ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣಕ ಪ್ರಭುತೆ ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ರವಿ ತ್ರಿಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ಚಂದು ಸುಖಿಪದ ಜದಿ ಸುರರು ಹರಿಯರ
I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. Well, So you, I'll just talk about it later on. later on she'll speak, but now she is very happy. You can say that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರದಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು. ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟ್ ಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ನನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದು ಅಂತ. ಅವರು ಹೇಳಿದರು ಹೇಗೆ ಮುಂದೆ ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಎಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು. ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು. ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವರು ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ, ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ
ಮನಸ್ಸನ್ನು ದೇಹವನ್ನು ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ. ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ ಕೃಷ್ಣ ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಚರಣ ಕಮನ ಮಧುಪ 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 ವಿವಾಹರ ಭಸ್ಸರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಪ್ರದಿವಾಕರ ಭಸ್ಸರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಶಪಥನಯ ಲೋಕವೆಲ್ಲ ನಿನ್ನದಯ ಗಣಪತಿ ಗಣಪತಿ ಜಗದೊಡೆಯ ಶಪಥನಯ ಲೋಕವೆಲ್ಲ ನಿನ್ನದಯ ಗಣಪ ದುಂಪ ದಿಂಪ ಕಿಪ ಗಣ ಗಣಪ ತುಂಡು ದಿಂಪ ತಿಳಿ ತಿಳಿ ಸಪ್ರತಿ ಗುಣಾತ್ಮಕಧಾರಿ ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಪ್ರಭು ಜಗದೇಶ ಚಕ್ಷುಷೆ ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಪ್ರಭು ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ರವಿ ತ್ರಿಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ಸುರರು ಹರಿಹರ
ವಿಲ್ ಗೋ. You can say. I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. Well, So you, I'll just talk about it later on. later on she'll speak, but now she is very happy. You can say that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರದಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು. ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ಅನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದಂತ. ಅವರು ಹೇಳಿದರು ಹೇಗೆ ಮುಂದೆ ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಎಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು. ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಹೌದು. ಯಾವ ರೀತಿ ಸಂಭ್ರಮ?
ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವರು ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 hours ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ, ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು, ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ. ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಚರಣ ಕಮನ ಮಧುಪ 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 ವಿವಾಹನ ಭತ್ಸರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ವಿವಾಹನ ಭತ್ಸರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಕನಯ ಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಕನಯ ಲೋಕವೆಲ್ಲ ನಿನ್ನದಯ ಜಗದೇ
तदीं विनतु तदीं विनतु तदीं विनतु रविगुणात्मकधारी रवि जगदेक चक्षुषे रवि त्रिलोचन रवि द्वादशात्मज तेज त्रिज दिनतं तत्सं रवि त्रिगुणात्मकधारी रवि जगदेक चक्षुषे रवि त्रिलोचन रवि द्वादशात्मज तेज त्रिज दिनतं Will go? You can say. I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. Well, So you, I'll just talk about it later on. later on she'll speak, but now she is very happy. You can say Yes. that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದಕ್ಕೆ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರದಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು
ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿಯಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ಅನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದು ಅಂತ. ಅವರು ಹೇಳಿದರು ಹೇಗೆ ಮುಂದೆ ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವು ಎಣಿಸಿದೆ, ನಾವು ಸಂತ ಎಲೋಸಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಸಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು. ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವರು ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 hours ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನ್ ಅನ್ನ ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಂ ಅಲ್ಲಿ, ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದ್ರೂ ಕೆಲವರು ಮಾಡ್ಬೋದು, ಒಂದು ಮಾಡ್ಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳ ಒಂದು ಪ್ಯಾಷನ್ ಅಲ್ಲಿ, ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ ಅನ್ನ ಪ್ರೀತಿಯನ್ನ ಇಟ್ಕೊಂಡು ಮಾಡಿದ್ರೆ ಅದೊಂದು ನಮಗೆ ಬಹಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು, ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ. ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂತಹ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ.
ನಿನ್ನ ಚರಣ ಕಮಲ ಮಧುಪ 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 ವಿವಾಹನ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ವಿಶ್ವ ದಿವಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಕಶ್ಯಪಕನೆಯ ಮೂಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಕಶ್ಯಪಕನೆಯ ಮೂಲೋಕವೆಲ್ಲ ನಿನ್ನದಯ ಗಣಪ 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 ಕಿಟ ಗಣ ಗಣಪ ಗುಂಡು ಗಣಪ ಗಿಣಿ ಗಣಪ ಪ್ರಭು ಗುಣಾತ್ಮಕಧಾರಿ ಭಕ್ತಿ ಗಿಣತ್ತು ಭಕ್ತಿ ಗಿಣತ್ತು ಭಕ್ತಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಪ್ರಭು ಜಗದೇಶ ಚಕ್ಷುಷೆ ಭಕ್ತಿ ಗಿಣತ್ತು ಭಕ್ತಿ ಗಿಣತ್ತು ಭಕ್ತಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಭಕ್ತಿ ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ರವಿ ತ್ರಿಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ಚಂದು ಸುಖಿಪಕ ಜದಿ ಸುರರು ಹರಿಹರ Will go? I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. But So you, I'll talk about it later on. later on she'll speak, but now she is very happy. You can say Yes. that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದಕ್ಕೆ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಅದು ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರನಿಂದ.
ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು. ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಅಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟ್ ಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ನನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದು ಅಂತ. ಅವರು ಹೇಳಿದರು ಹೇಗೆ ಮುಂದೆ ಕೊಂಡು ಹೋಗ್ಬೋದು, ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವು ಎಣಿಸಿದೆ, ನಾವು ಸಂತ ಅಲೋಷಿಯಸ್ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ಇಚ್ಛೆಯನ್ನು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ, ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಅಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವರು ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ, ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು, ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು, ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ. ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ
ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂತಹ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಚರಣ ಕಮನ ಮಧುಪ 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 ವಿವಾಹರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಪ್ರತಿಭಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಕನಯ ಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಲೋಕವೆಲ್ಲ ನಿನ್ನದಯ ರವಿ ಜಗದೇಕ ಚಕ್ಷುಷೇ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತೇಜ ರವಿ ತ್ರಿಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೇ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ಜದಿ ಸುರರು ಹರಿಹರ
I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. But So you, I'll talk about it later on. later on she'll speak, but now she is very happy. You can say Yes. that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಅದು ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರನಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ನನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದು ಅಂತ. ಅವರು ಹೇಳಿದರು ಹೇಗೆ ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವು ಎಣಿಸಿದೆ, ನಾವು ಸಂತ ಎಲೋಷಿಯಸಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ
ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ, ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆಯಾಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂತಹ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಚರಣ ಕಮಲ ಮಧುಪ 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 ಚಿತ್ರದಿವಾಕರ ಭಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುಧಿ ಪ್ರದಿವಾಕರ ಭಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುಧಿ ಗಣಪತಿ 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 ಜಗದೊಡೆಯ ಕಶಪತನಯ ಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಕಶಪತನಯ ಲೋಕವೆಲ್ಲ ನಿನ್ನದಯ ಧಾರಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕದಿ ಗಿಣತ್ತು ಕದಿ ಗಿಣತ್ತು ಕದಿ ಗಿಣತ್ತು ಜಗದೇ ಚಕ್ಷುಷೆ ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕದಿ ಗಿಣತ್ತು ಕದಿ ಗಿಣತ್ತು ಕದಿ ಗಿಣತ್ತು ದ್ವಿಗುಣಾತ್ಮಕ ಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತೇಜ ದಿನ ರವಿ ತ್ರಿಗುಣಾತ್ಮಕ ಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತೇಜ ದಿನ ಜದಿ ಸುರರು ಹರಿಹರ
the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. But So you, I'll just talk about it later on. later on she'll speak, but now she is very happy. You can say Yes. that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಅದು ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರನಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ನನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಒಂದು ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದಂತ. ಅವರು ಹೇಳಿದರು ಹೇಗೆ ಮುಂದೆಕೊಂಡು ಹೋಗ್ಬೋದು, ಮುಂದೆ ಉಳಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವು ಎಣಿಸಿದೆ, ನಾವು ಸಂತ ಎಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ಇಚ್ಛೆಯನ್ನು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿನಿಂದ ಯಾವ ರೀತಿ support? ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವರು ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ
ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು ದೇಹವನ್ನು ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ, ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ ಕೃಷ್ಣ ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂತಹ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಪ್ರತಿಭಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಶಪಥನೆಯ ಲೋಕವೆಲ್ಲ ನಿನ್ನದಯ ಗಣಪತಿ ಗಣಪತಿ ಜಗದೊಡೆಯ ಶಪಥನೆಯ ಲೋಕವೆಲ್ಲ ನಿನ್ನದಯ ಗುಣಾತ್ಮಕಧಾರಿ ವ್ಯಕ್ತಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಪ್ರಭು ಜಗದೇಶ ಚಕ್ಷುಷೆ ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಪತ್ನಿ ಗಿಣತ್ತು ಕವಿ ಗಿಣತು ಕವಿ ಗಿಣತು ಕವಿ ಗಿಣತು ಪ್ರಭು ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ರವಿ ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ಜದಿ ಸುರರು ಹರಿಹರ
I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. But So you, I'll talk about it later on. later on she'll speak, but now she is very happy. You can say Yes. that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಅದು ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರನಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ಅನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದಂತ. ಅವರು ಹೇಳಿದರು ಹೇಗೆ ಮುಂದೆಕೊಂಡು ಹೋಗ್ಬೋದು, ಮುಂದುವರಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಎಲೋಷಿಯಸಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ಇಚ್ಛೆಯನ್ನು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿನಿಂದ ಯಾವ ರೀತಿ ಸಪೋರ್ಟ್? ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಈಗ ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯಂ ಎಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವರು ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ
ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ, ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂತಹ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಪ್ರಭಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಕನಯ ಲೋಕವೆಲ್ಲ ನಿನ್ನದಯ ವಿಧಿ ಗಣಪತಿ ಗಣಪತಿ ಜಗದೊಡೆಯ ಕನಯ ಲೋಕವೆಲ್ಲ ನಿನ್ನದಯ ಗುಣಾತ್ಮಕಧಾರಿ ವ್ಯಕ್ತಿ ವಿನತ್ತು ಪತ್ನಿ ವಿನತ್ತು ಪತ್ನಿ ವಿನತ್ತು ಕವಿ ವಿನತು ಕವಿ ವಿನತು ಕವಿ ವಿನತು ಕವಿ ಜಗದೇಶ ಚರ್ಚುಗೆ ಪತ್ನಿ ವಿನತ್ತು ಪತ್ನಿ ವಿನತ್ತು ಪತ್ನಿ ವಿನತ್ತು ಕವಿ ವಿನತು ಕವಿ ವಿನತು ಕವಿ ವಿನತು ಪ್ರಕೃತಿ ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ರವಿ ಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ತ್ರಿಜ ದಿನ ಜದಿ ಸುರರು ಹರಿಹರ
I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. Well, So you, I'll just talk about it later on. later on she'll speak, but now she is very happy. You can say Yes. that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಅದು ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರನಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದೊಂದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ಅನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದಂತ. ಅವರು ಹೇಳಿದರು ಹೇಗೆ ಮುಂದೆಕೊಂಡು ಹೋಗ್ಬೋದು, ಮುಂದುವರಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಎಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ಇಚ್ಛೆಯನ್ನು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿನಿಂದ ಯಾವ ರೀತಿ ಸಪೋರ್ಟ್? ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯ ಮೆಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವರು ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು ಕನಸಲ್ಲಿ 170 ಅವರ್ಸ್ ನಿದ್ದೆ ಮಾಡದೆ 8 ದಿನ ಯಾವಾಗಲೂ ನಾವು ಯೋಚನೆ ಮಾಡಿಲ್ಲ ಇಂಥ ಒಂದು ಸಾಧನೆ ಯಾರಿಗೂ ಮಾಡ್ಬೋದಂತ. ಅವಳ ಹತ್ರ ಒಂದು ಗ್ರಿಟ್ ಮತ್ತು ಡಿಟರ್ಮಿನೇಷನ್ ಇತ್ತು, ಪ್ಯಾಷನ್ ಇತ್ತು. ಆ ಪ್ಯಾಷನನ್ನು ಇಲ್ಲಿವರೆಗೆ ಕೂಡ ನಾವು ನೋಡಿದ್ದೇವೆ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಅವಳ ಎಕ್ಸ್ಪ್ರೆಷನ್ ಆಗ್ಬೋದು ಭರತನಾಟ್ಯಮಲ್ಲಿ ಅದನ್ನು ನೋಡಿದೆ. ಅದು ನಮಗೆ ಸಂತೋಷ ಕೊಟ್ಟ ವಿಷಯ. ಇಲ್ಲಾದರೂ ಕೆಲವರು ಮಾಡ್ಬೋದು, ಒಂದು ಮಾಡಬೇಕಂತ, ಆದರೆ ಅವಳು ಹಾಗೆ ಮಾಡಿಲ್ಲ. ಅವಳು ಒಂದು ಪ್ಯಾಷನಲ್ಲಿ ಪ್ರೀತಿಯಲ್ಲಿ ಮಾಡಿದ್ದಾಳೆ. ನಮ್ಮ ಟ್ರೆಡಿಷನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡಿದರೆ ಅದೊಂದು ನಮಗೆ ಭಾಳ ಒಂದು ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಭಾರತದ
ಒಂದು ವಿಶೇಷವಾದ ಪರಂಪರೆ ಭರತನಾಟ್ಯ. ಆ ಭರತನಾಟ್ಯ ಕ್ಷೇತ್ರದಲ್ಲಿ ಇಂತಹ ಸತತವಾಗಿ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿಕೊಂಡು ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನು ದೇಹವನ್ನು, ಅಂದರೆ ನೃತ್ಯಕ್ಕೆ ದೇಹವೇ ವಾಹಕ, ಹಾಗಾಗಿ ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ರೆಮೋನ ಸಣ್ಣ ಪ್ರಾಯದಲ್ಲಿ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು. ನನ್ನ ಹತ್ರ ಹೇಳ್ತಿದ್ಲು, ಮ್ಯಾಮ್ ಐ ವಾಂಟ್ ಟು ಡು ಗಿನ್ನಿಸ್ ರೆಕಾರ್ಡ್. ಆಗ ಮನಸ್ಸಿನಲ್ಲಿ ನಗು ಇದ್ರೂ ಕೂಡ ಈ ಮಗುವಿಗೆ ಕೆಪಾಸಿಟಿ ಇದೆ, ಖಂಡಿತ ಇವಳು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂತಹ ಒಂದು ನಂಬಿಕೆ ನನ್ನಲ್ಲಿತ್ತು. ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ. ಅವಳ ತಾಯಿ ಅವಳ ಒಂದು ಕಾಲಿನ ಮತ್ತೊಂದು ಕಾಲಾಗಿ, ಒಂದು ಕಣ್ಣಿನ ಮತ್ತೊಂದು ಕಣ್ಣಾಗಿ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಇವತ್ತು ಎಲ್ಲ ಎಲ್ಲೆಗಳನ್ನು ಮೀರಿ ಆಕೆ ದೊಡ್ಡ ಹೆಸರನ್ನು ಮಾಡಿದ್ದಾಳೆ. ಕಲೆಗೆ ಜಾತಿ ಮತ ಭೇದ ಇಲ್ಲ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಕಲೆಗೆ ವಯಸ್ಸು ಇಲ್ಲ, 19ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ಭಾರತದ ನೃತ್ಯ ಎಷ್ಟು ವಿಶೇಷ ಅಂತ ಹೇಳೋದನ್ನು ದಾಖಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ನಮ್ಮ ತುಳು ಮಣ್ಣಿನ ಒಂದು ಹೆಮ್ಮೆಗೆ ಅವಳು ಪಾತ್ರಳಾಗಿದ್ದಾಳೆ. ಈ ಕ್ಷೇತ್ರ ನಮ್ಮ ಯುವ ಮನಸ್ಸಿನಲ್ಲಿ ನಾವು ನೃತ್ಯ ಕಲಿಬೇಕು, ನಮ್ಮ ಭರತನಾಟ್ಯಕ್ಕೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ಹೇಳೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ. ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಪ್ರಭಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುದ್ಧಿ ಗಣಪತಿ 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 ಜಗದೊಡೆಯ ಕಶಪತನಯ ಲೋಕವೆಲ್ಲ ನಿನ್ನದಯ ಗಣಪತಿ ಜಗದೊಡೆಯ ಕಶಪತನಯ ಲೋಕವೆಲ್ಲ ನಿನ್ನದಯ रवि जगदेक चक्षुषे रवि त्रिलोचन रवि द्वादशात्मज तेज श्रीज दिनम रवि त्रिगुणात्मकधारी रवि जगदेक चक्षुषे रवि त्रिलोचन रवि द्वादशात्मज तेज श्रीज दिनम जगि सुरर हरिहर
Will go? You can say. I thank the Lord Almighty, my teachers, my friends, and everyone who were behind me the whole time. Even when I had a doubt on myself, they stood for me. They were like, "No, you can do it." So, thank you so much. But So you, I'll yeah. talk about it later on. Later on she'll speak, but now she is very happy. You can say Yes. that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಅದು ಹೃದಯದಿಂದ ಧನ್ಯವಾದಗಳು. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರನಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು, ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದೊಂದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆದರೆ ಈ ಸಾಧನೆ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಏನೇ ಕೇಳಿದ್ದು, ನನಗೆ ಈ ಸಾಧನೆ ಮಾಡಬೇಕು, ಅನ್ನೆಲ್ಲ ಸಾಧನೆ ಆಗಿದೆ, ಆದರೆ ನಮಗೆ ಹೇಗೆ ಮುಂದೆ ಹೋಗಬೇಕಂತ ತಿಳಿದಿರಲಿಲ್ಲ. ಕಳೆದ ವರ್ಷ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವರ ಒಬ್ಬ ಮೇನ್ ಪರ್ಸನ್ ಅನ್ನ ಡಾಕ್ಟರ್ ಮನೀಶ್ ಅವರು ಬಂದಿದ್ದಾರೆ. ಅವರಿಗೆ ಭೇಟಿಯಾಗಿದ್ದೆ ನಾನು. ಅವರಿಗೆ ಕೇಳಿದೆ ಹೇಗೆ ಮಾಡ್ಬೋದಂತ. ಅವರು ಹೇಳಿದರು ಹೇಗೆ ಮುಂದೆಕೊಂಡು ಹೋಗ್ಬೋದು, ಮುಂದುವರಿಸ್ಕೊಂಡು ಹೋಗ್ಬೋದು. ಅವರ ಸಪೋರ್ಟಿಂದ ನಾವೆಣಿಸಿದೆ ನಾವು ಸಂತ ಎಲೋಷಿಯಸ್ ಅಲ್ಲಿ ಯಾಕೆ ಮಾಡಬಾರ್ದು. ಈ ಮಿಸ್ ರೆಮೋನದ್ದು ಒಂದು ಡ್ರೀಮ್ ಇತ್ತು, ಆ ಕನಸನ್ನು ಖಂಡಿತವಾಗಿ ನಾವು ಮುಂದೆ ಕೊಂಡು ಹೋಗ್ಬೋದಂತ ನಮ್ಗೆ ಕೂಡ ಇಚ್ಛೆ ಇತ್ತು. ಅದು ಇಚ್ಛೆಯನ್ನು ನಾವು ಈಗ ಕನಸನ್ನು ನನಸು ಮಾಡಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತದೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್. ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷದ ವಿಷಯ. ಕಾಲೇಜಿನಿಂದ ಯಾವ ರೀತಿ ಸಪೋರ್ಟ್? ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು, ಇಲ್ಲಿದ್ದು ಕ್ಯಾಮರಾಸ್, ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು, ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೇವೆ. ಈಗ ಸಾಧನೆ ಅಚೀವ್ ಆಯಿತು, ಈಗ ಹೌದು. ಯಾವ ರೀತಿ ಸಂಭ್ರಮ? ಹೌದು, ಈಗ ಸಂಭ್ರಮ ಮುಂದುವರಿಸ್ಕೊಂಡು ಅವಳು ಈಗ ಭರತನಾಟ್ಯಂ ಎಟೈರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ. ಅವರು ಅವಳಿಗೆ ರೆಕಾರ್ಡ್ ಒಂದು ಪುರಸ್ಕಾರವನ್ನು ಕೊಡ್ತಾರೆ, ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ
ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಅದು ಸಂಭ್ರಮನೇ. ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ರಿಗೂ ಒಂದು ಸಂಭ್ರಮ. ಎಲ್ಲರೂ ಸಂಭ್ರಮಿಸಿ ಅವರಿಗೆ ಒಂದು ಮಾದರಿ ಆಗಲಿ. ಅಂದರೆ ಯಾವಾಗಲೂ ನಾವು